ONGC MRPL ವತಿಯಿಂದ ಮಂಗಳೂರಿನ ತಣ್ಣೀರ್ಬಾವಿ ಬ್ಲೂ ವೇ ಬೀಚ್ನಲ್ಲಿ ನಡೆಯುವ 9ನೇ ವರ್ಷದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ರಾಜ್ಯ ವಿಧಾನಸಭಾಧ್ಯಕ್ಷ UT ಖಾದರ್ ಚಾಲನೆ ನೀಡಿದರು. ಗಾಳಿಪಟವನ್ನು ಹಾರಿಸುವ ಮೂಲಕ ಉತ್ಸವದ ಉದ್ಘಾಟನೆಯನ್ನು ಅವರು ನೆರವೇರಿಸಿದರು. ಕರಾವಳಿಯಲ್ಲಿ ಈ ಬಾರಿ ಕರಾವಳಿ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಬೇಕು ಎನ್ನುವ ಇಚ್ಛೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಇಡಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಕರಾವಳಿ ಉತ್ಸವ ಆಚರಣೆಗಾಗಿ 2 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಎಂದರು. ಕರಾವಳಿ ಉತ್ಸವದ ಮೂಲಕ ಜಿಲ್ಲೆಯಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಹಾಗೂ ಜನತೆಗೆ ಕಾರ್ಯಕ್ರಮಗಳನ್ನು ಒದಗಿಸುವಂತೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಅವರು ಹೇಳಿದರು. ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಕೈಟ್ ಫೆಸ್ಟಿವಲ್ ಇಲ್ಲಿ ನಡೆಯುತ್ತಿರುವುದು ನಮಗೆ ಅತ್ಯಂತ ಸಂತೋಷ. ಮಂಗಳೂರಿನ ತಣ್ಣೀರ್ಬಾವಿಯ ಬೀಚ್ನಲ್ಲಿ ಬಹುಶಃ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರು ಕೂಡ ಊಹಿಸಿದಂತಹ ಹಲವಾರು ಗಾಳಿಪಟಗಳು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಇದು ಬಹುಶಃ ಈ ಕೈಟ್ ಫೆಸ್ಟಿವಲ್ ಮತ್ತು ಕೈಟ್ನಲ್ಲಿರುವಂಥ ಜನರ ಆಸಕ್ತಿ, ಅವರ ಪ್ಯಾಷನ್ ಮತ್ತು ವಿಶೇಷವಾದ ಒಂದು ಕೌಶಲ್ಯ ಬಹುಶಃ ಎಲ್ಲೋ ಕೂಡ ಇಲ್ಲಿ ಕಾಣಲಿಕ್ಕೆ ಇವತ್ತು ಸಿಗ್ತದೆ. ಅದಲ್ಲದೆ ಇಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಇದರ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಅರ್ಥ ಮಾಡಿಕೊಳ್ಳೋದು ಅವಕಾಶ ಕೂಡ ಇವತ್ತು ಆಗಿದೆ. ಅದರಿಂದ ಸಂಘಟಿಸಿದಂಥ ನಮ್ಮ ಕೈಟ್ ಫೆಸ್ಟಿವಲ್ ಟೀಮಿನ ಮಂಗಳೂರಿನ ಆ ಟೀಮ್ ಮೆಂಬರ್ಸ್ಗಳಿಗೆ, ಅದೇ ರೀತಿ ಬಹುಶಃ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ MRPL ಸಂಸ್ಥೆಗೆ, ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಲ್ಲಿ ಐವನಲ್ಲಿ ಎಲ್ಲ ನಮ್ಮ ಜನಪ್ರತಿನಿಧಿ ಯಾರಿದ್ದಾರೆ, ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಮಂಗಳೂರಿಗೆ ಬಂದ ಸಂದರ್ಭದಲ್ಲಿ ನಮಗೆ ಕರಾವಳಿ ಉತ್ಸವ ನಡೆಸಲಿಕ್ಕೆ ವಿಷಯ ಅನುದಾನ ಬೇಕು, ಸರ್ವ ಜನರು ಒಟ್ಟುಗೂಡಿಸಲಿಕ್ಕೆ ಅನುದಾನ ಬೇಕಂತ ಹೇಳಿದಾಗ ನೇರವಾಗಿ 2 ಕೋಟಿ ರೂಪಾಯಿ ಅನುದಾನ ಕೂಡ ಇವತ್ತು ಕೊಟ್ಟಿರ್ತಾರೆ. ಅದಕ್ಕೆ ಕಳೆದ 20 ದಿವಸದಿಂದ ಈ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಎಲ್ಲ ಹಲವಾರು ಫೆಸ್ಟಿವಲ್ಗಳು, ಬೇರೆ ಬೇರೆ ಸಂಗೀತ ಅಸಾಮಾಜಿಕ ಕಾರ್ಯಕ್ರಮದಲ್ಲಿ ಇನ್ನಿತ ಹಲವಾರು ಬೇರೆ ಕಾರ್ಯಕ್ರಮ ನಡೀತಾ ಇದೆ. ಇದೆಲ್ಲವೂ ಕೂಡ 2 ಕೋಟಿ ಕೊಟ್ಟದರಲ್ಲಿ ಮತ್ತು ಸಂಘ ಕೊಟ್ಟಂಥ ಅನುದಾನ ಸೇರಿಸಿಕೊಂಡು ಇದು ಮಾಡಿ ಎಲ್ಲರಿಗೂ ಸಂತೋಷದ ಸಂಭ್ರಮ ಮಾಡಿದ್ದಾರೆ. ಆ ರೀತಿಯ ಸಂತೋಷ ವರ್ಷ ಪೂರ್ತಿ ಇಲ್ಲ ಅಂತೇಳಿ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಜನವರಿ 17 ಮತ್ತು ಜನವರಿ 18ರಂದು ಈ ಗಾಳಿಪಟ ಉತ್ಸವ ನಡೆಯಲಿದ್ದು, ವಿದೇಶದಿಂದ ಬಂದ 60ಕ್ಕೂ ಅಧಿಕ ಗಾಳಿಪಟ ಹಾರಾಟಗಾರರು ತಮ್ಮ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆಕಾಶದಲ್ಲಿ ಹಾರಾಡಿಸುವ ಮೂಲಕ ಜನರ ಮನಗೆದ್ದರು. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, MRPL ಕಂಪನಿಯ ಹಿರಿಯ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Nawati from Indonesia. I come for 3 times. I'm very happy coming because very best feel, very best organization, best friend, best people and best food. Everything the best in Mangalore. Hello, I'm Andreas. I am from Sweden and this is the 4th time I am in Mangalore. And I really love coming back to Mangalore. This is one of the absolutely best kite festivals in the world, I would say. As a kite flyer, I love the soft wind, soft and gentle wind, and steady wind. This is a little bit less than other years, but it's very stable. And the hospitality, the friendship and the generosity of the organizers and hospitality is amazing. That's best I have met. The good thing here, the wonderful thing here in Mangalore, it is this kite festival is organized by the kite flyers, and as kite flyers, they know what kite flyers want, kite flyers need, and what kite flyers like, so they are organized perfect.